ಇಲ್ಲಿ ನೋಡಿ ಅವರು ಓಡುವ ಸೀನ್ ನೋಡಿ. ಈಗ ಎಲ್ಲಿ ಓಡಿದ್ರು ಸಹ ನಾವು ಬರ್ತೇವೆ ಅಂತ ಹೇಳುವಂತದ್ದು ಅವ್ರಿಗೆ ಗೊತ್ತಿಲ್ಲ. ಎಲ್ಲರೊಟ್ಟಿಗೆ ಒಗ್ಗಟ್ಟಲ್ಲಿ ಮಾಡ್ತಾ ಇದ್ದೇವೆ ಕೆಲಸ ಎಲ್ಲ. ಇವರು ಅಡಿಗೆಯವರಾಗ್ಲಿ ಕಮಿಟಿಯವರಾಗ್ಲಿ ಏನು ತೊಂದರೆ ಇಲ್ಲ, ಖುಷಿ ಖುಷಿಯಲ್ಲಿ ಮಾಡ್ತಾ ಇದ್ದೇವೆ. ಸುಸ್ತಾಗ್ತಾ ಇದೆ ಕೆಲಸನೂ ತುಂಬಾ ಇದೆ, ಆದ್ರೂ ಗೊತ್ತಾಗುದಿಲ್ಲ, ಖುಷಿ ಆಗ್ತಾ ಇದೆ. ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ದು ಹೋಗಿದೆ ಅಲ್ಲ ವಾಯ್ಸ್ ಎಲ್ಲ. ಒಡಿಯೂರು ಬ್ರಹ್ಮ ಕಲಶೋತ್ಸವದ ಅಡುಗೆ ಮನೆಯಲ್ಲಿದ್ದೇವೆ. ಬಹಳ ವಿಶೇಷವಾಗಿ ಬಹಳ ರುಚಿಯಾದ ಅಡುಗೆ ಮನೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಮಧ್ಯಾಹ್ನದ ಊಟಕ್ಕೆ ಬೇಕಾದಂಥ ತಯಾರಿಗಳು ಆಗಿವೆ. ಊಟ ಬಡಿಸಲಿಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿದ್ದಾರೆ. ಎಲ್ಲ ಐಟಮ್ಗಳನ್ನು ಇಡಲಾಗಿದೆ. ಊಟ ಬಡಿಸಲಿಕ್ಕೆ ಬೇಕಾದಂಥ ಐಟಮ್ಗಳು ಎಲ್ಲವನ್ನು ಕೂಡ ಮಾಡಿಡಲಾಗಿದೆ. ನೋಡಿ, ಅದೆಲ್ಲವೂ ಕೂಡ ಮಾಡಿಟ್ಟಂತಹ ಐಟಮ್ಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ ಎಲ್ಲ ತಯಾರಿಗಳಾಗ್ತಾ ಇದೆ. ಅದ್ರ ಜೊತೆಗೆ ಬಹಳ ವಿಸ್ತೃತವಾದಂಥ ಬಹಳ ದೊಡ್ಡದಾದಂತಹ ಒಂದು ಅಡುಗೆ ಮನೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಎಲ್ಲ ಬಾಣಸಿಗರದೊಂದು ದೊಡ್ಡ ತಂಡವಿದೆ. ಆ ತಂಡದ ಪ್ರಮುಖರು ಈಗ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸಬೇಕು. ಬಲೆ ಇದೆ ಸರ್, ಏನ ಪದರಿಂಚ ಪ್ರಕಾಶ್ ಭಟ್ ಸುಣ್ಣಂಬಳ ಹೌದು. ದಾಯ್ತ ಮಾತಾಡಿ ಇನ್ನಿತ ಐಟಮ್ ಪಲ್ಲೆ ಒಂದು ವಾಯ್ಸ್ ಜಿ ಪಲ್ಲೆ ಸರ್. ಇವತ್ತು ನಮ್ಮಲ್ಲಿ ವಿಶೇಷವಾಗಿ ನಾವು ಬಾಳೆಕಾಯಿದ್ದು ಪಲ್ಯವನ್ನು ಮಾಡಿದ್ದೇವೆ. ಬಾಳೆಕಾಯಿ ಪಲ್ಯ ಅಲ್ಲಿ? ಹೌದು, ಇದು ಪಲ್ಯ ಇದೆ ನೋಡಿ, ಇಲ್ಲಿ ಪಲ್ಯ ಮಾಡಿದ್ದೇವೆ. ಚೀನಿಕಾಯಿದ್ದು ಕಲಸು ಅಂತ ಹೇಳುವಂತಹ ಒಂದು ಕಲಸು ಅಂತ ಹೇಳ್ತೇವೆ ನಾವು. ಹೌದು, ಗಸಿ. ಅದು ತುಳುವಲ್ಲಿ ಎಲ್ಲರೂ ಗಸಿ ಅಂತ ಹೇಳ್ತೇವೆ, ಆದ್ರೆ ಇದು ಹವ್ಯಕ ಸಮುದಾಯದ ವಿಶೇಷವಾದಂತಹ ಒಂದು ಖಾದ್ಯ ಆಗಿರ್ತದೆ. ಕಲಸು ಅಂತ ಹೇಳ್ತೇವೆ ನಾವು. ಚೀನಿಕಾಯಿಯದ್ದು ಕಲಸು ಮಾಡ್ತಾ ಇದ್ದೇವೆ, ಸಿಹಿ ಕುಂಬಳಕಾಯಿ ಕಲಸು ಮಾಡಿದ್ದೇವೆ. ಹಾಗೆ ಇವತ್ತು ಟೊಮೆಟೊ ಸಾರು ಮಾಡಿದ್ದೇವೆ ಇವತ್ತು. ಹಾಗೆ ಕಾಯಿ ಹುಳಿ ಅಂತ ಹೇಳಿ, ಇದು ಮಜ್ಜಿಗೆ ಹುಳಿ ಅಂತ ಹೇಳಿ ಹೇಳ್ತೇವೆ ನಾವು. ವಿಶೇಷವಾಗಿ ಮಾಡಿದಂತಹ ಖಾದ್ಯ ಆಗಿರ್ತದೆ. ಮತ್ತು ಬ್ರಹ್ಮ ಕಲಶೋತ್ಸವದಲ್ಲಿ ಪ್ರತಿ ದಿವಸವೂ ಕೂಡ ನಾವು ಪೂರಿ, ಸಾಗು, ಬಾಜಿ ಇತ್ಯಾದಿಗಳನ್ನು ಹೌದು ವಿಶೇಷವಾಗಿ ಹಪ್ಪಳ ಮಾಡಿದ್ದೇವೆ. ಹಪ್ಪಳ, ಸೆಂಡಿಗೆ ಇತ್ಯಾದಿಗಳನ್ನು ಕೊಡ್ತೇವೆ. ಬೆಳಿಗ್ಗೆ ಕುಡಿಯಲಿಕ್ಕಾಗಿ ಜ್ಯೂಸಿಗಾಗಿ ಪಿಸ್ತಾ ಜ್ಯೂಸು, ಕಲ್ಲಂಗಡಿ ಜ್ಯೂಸು. ಪಿಸ್ತಾ? ಹೌದು, ಕಲ್ಲಂಗಡಿ ಜ್ಯೂಸ್ ಇದೆ. ಹಾಗೆ ಪುನರ್ಪುಳಿ ಬಿರಿಂಡಾ ಜ್ಯೂಸ್ ಇದೆ. ಕುಡಿಯಲಿಕ್ಕೆ ಮಜ್ಜಿಗೆ, ತಂಪಾದಂತಹ ಮಜ್ಜಿಗೆ, ಮಸಾಲಾ ಮಜ್ಜಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇಲ್ಲಿ. ಹಾಗೆ ಹೋಳಿಗೆ ದಿನಕ್ಕೆ 2 ಸ್ವೀಟ್ಗಳನ್ನ ಮಾಡ್ತಾ ಇದ್ದೇವೆ. ಪಂಚರತ್ನ, ಹೋಳಿಗೆ, ಸಾಟು, ಲಾಡು. ಬನ್ನಿ ನೀವು ಅಡಿಗೆ ಮನೆಯನ್ನು ಪರಿಚಯ ಮಾಡಿಕೊಡಿ ನೋಡುವ. ಎಂತೆಲ್ಲ ಇದೆಲ್ಲ ಎಷ್ಟು ಗ್ರೈಂಡರ್ ರನ್ ಆಗ್ತಾ ಉಂಟು? ನಮ್ಮಲ್ಲಿ ಈಗ 6 ಗ್ರೈಂಡರ್ಗಳು ನಿರಂತರವಾಗಿ ರನ್ ಆಗ್ತಾ ಉಂಟು. ಈಗ ಬೆಳಿಗ್ಗೆಯಿಂದ ಫಲಾರದ ವ್ಯವಸ್ಥೆಯಿಂದ ಹಿಡಿದು ರಾತ್ರಿ 10-11 ಗಂಟೆಯ ತನಕ ಕೂಡ ನಾವು ಊಟ ಉಪಹಾರದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಓಕೆ, ನೋಡಿ ಇದು ಎಂತ ಬೇಯ್ತಾ ಇದೆ ಸರ್? ಇದೀಗ ರಾತ್ರಿಯ ಪದಾರ್ಥಕ್ಕೆ ತಯಾರಿ ಎಲ್ಲ ನಡೀತಾ ಇದೆ. ರಾತ್ರಿಯದ್ದಕ್ಕೆ ಈಗ ಇವತ್ತಿನ ಮಧ್ಯಾಹ್ನಕ್ಕಾಗಿ ಇದು ಕೊಪ್ಪರಿಗೆಯಲ್ಲಿ ಅನ್ನ ಎಲ್ಲ ರೆಡಿ ಆಗಿದೆ ನೋಡಿ. ನೀವು ಎಷ್ಟು ಜನ ಬಾಣಸಿಗರಿದ್ದೀರಿ? ನಾವಿಲ್ಲಿ ಒಂದು 22 ಜನ ಬಾಣಸಿಗರಿದ್ದೇವೆ ಸರ್. 22 ಜನ ಬಾಣಸಿಗರಿದ್ದೀರಿ? ಹೌದು, ನಿರಂತರವಾಗಿ ಆಗ್ತಾ ಇದೆ. ಹೌದು. ಬೆಳಿಗ್ಗೆ 5:30 ಗಂಟೆಯಿಂದ ಶುರುವಾದಂತಹ ಊಟ ಉಪಹಾರದ ವ್ಯವಸ್ಥೆ ರಾತ್ರಿ 11 ಗಂಟೆಯ ತನಕ ನಿರಂತರವಾಗಿ ನಡೀತಾ ಇದೆ. ನೋಡು, ಅಲ್ಲಿ ಪೂರಿ ಬಿಡ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡುವ. ಪೂರಿ ಬಿಡ್ತಾ ಇರುವ ಭಟ್ರು, ಅದ್ರ ಜೊತೆಗೆ ಪೂರಿ ಒತ್ತುತ್ತಿರುವವರು ನೋಡಿ. ಇಲ್ಲಿ ಪೂರಿ ಒತ್ತುತ್ತಾ ಇದ್ದಾರೆ. ಸರ್, ಎಷ್ಟು ಹೊತ್ತಿದ್ರಿ ಅಂದಾಜು? ಆಯ್ತು, 2 ಗಂಟೆ ಆಯ್ತು. ಈಗ 2 ಗಂಟೆ. ಓಕೆ, ಎಷ್ಟು? 1,500ಕ್ಕಿಂತ ಮೇಲ್ಪಟ್ಟಾಯ್ತು. ಲೈವ್ ಪೂರಿಯನ್ನು ಕೊಡ್ತಾ ಇರ್ತೇವೆ ನಾವು. ಲೈವ್ ಪೂರಿ? ಇದು ನೋಡಿ, ನಿಮಗೆ ನೇರ ಪ್ರಸಾರದ ದೃಶ್ಯ. ಲೈವ್ ಪೂರಿ ಹೇಗಾಗ್ತಾ ಉಂಟು ಸರ್? ತೊಂದರೆ ಇಲ್ಲ, ಸ್ವಲ್ಪ ಸೆಕೆ ಉಂಟು ಜಾಸ್ತಿ. ಇದು ಮತ್ತೆ ಬಿಸಿಯಲ್ಲಿ ಕೂತ್ರೆ ಹೇಗೆ ನೋಡಿ. ಪೂರಿ ನೋಡಿ, ಅವ್ರು ಬಿಡ್ತಾ ಇದ್ದಾರೆ. ಅಲ್ಲಿ ಬಿಟ್ಟ ಕೂಡಲೇ ಅವರು ಅದನ್ನ ರೆಡಿ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಅದನ್ನ ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ತಂಡವೇ ಇದೆ ನಮಗೆ ಇಲ್ಲಿ ಸಹಕರಿಸಲಿಕ್ಕಾಗಿ. ಒಂದು ಸ್ವಯಂ ಸೇವಕರ ಒಂದು ತಂಡ ಇದೆ. ಸ್ವಯಂ ಸೇವಕರು ಪ್ರತಿದಿನ ಒಂದು 50ರಷ್ಟು ಸಂಖ್ಯೆಯಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನೋಡಿ, ಇದು ನಾಳೆಗೆ ಆಗುವ ಸ್ವೀಟ್ ಆಗ್ತಾ ಉಂಟು. ನಾಳೆಗೆ ಆಗುವ ಸ್ವೀಟ್ ತಯಾರಿಯಲ್ಲಿ ಆಗ್ತಾ ಇದ್ದಾರೆ ಭಟ್ರೆ. ಸ್ವೀಟಾ? ಇಲ್ಲಿ ನೋಡಿ, ಇಲ್ಲಿ ಹಪ್ಪಳ ನೋಡಿ, ಹಪ್ಪಳವನ್ನ ಮಾಡ್ತಾ ಇದ್ದಾರೆ. ನೋಡುವ ಇಲ್ಲಿ. ಸರ್ ನಮಸ್ತೆ. ಹೇಗಾಗ್ತಾ ಉಂಟು? ಒಂದು 800 ಹಪ್ಪಳ ಆಯ್ತು. ಈಗ ಇನ್ನು ಕಾಸ್ತಾ ಇದೆ ಮತ್ತೆ. ನಾವು ಪುತ್ತೂರಿಂದ ಬಂದಿರೋದು, ನೀರು ನಗರ. ಪುತ್ತೂರಿಂದ? ಪುತ್ತೂರು. ಬೇರೆ ಊರಿನವರೆಲ್ಲ ಇದ್ದಾರೆ? ಬೇರೆ ಊರಿನವರಿದ್ದಾರೆ. ಹೇಳಿದ್ರೆ ಕಾಸರಗೋಡಿನಿಂದ ಬಂದವರಿದ್ದಾರೆ, ವಿಟ್ಲದಿಂದ ಬಂದವರಿದ್ದಾರೆ. ಹಾಗೆ ಇಲ್ಲಿಂದ ಅರಸಿನಮಕ್ಕಿ, ಶಿಶಿಲದಿಂದ ಬಂದವರಿದ್ದಾರೆ.
ಇದು ಬೆಳಿಗ್ಗಿನ ಉಪಹಾರಕ್ಕಾಗಿ ಮಾಡಿದಂತಹ ಸಜ್ಜಿಗೆ ರೊಟ್ಟಿ ಇದೆ. ಸಜ್ಜಿಗೆ ರೊಟ್ಟಿ ಹೌದು. ಬೆಳಗಿನ ಇವತ್ತಿನ ಉಪಹಾರಕ್ಕೆ. 11ನೇ ತಾರೀಕಿನ ಬೆಳಿಗ್ಗೆ ಸಜ್ಜಿಗೆ ರೊಟ್ಟಿ ಹಾಗೆ ಇನ್ನಿತರ ಉಪಹಾರಗಳ ಕೂಡ ವ್ಯವಸ್ಥೆ ಇತ್ತು. ಈ ಸ್ವಚ್ಛತೆ ಕಾರ್ಯ ಹೇಗೆ? ಸ್ವಚ್ಛತೆ ಕಾರ್ಯಕ್ಕಾಗಿ ಒಂದು ಸಿಬ್ಬಂದಿಗಳ ಒಂದು ತಂಡವೇ ಇದೆ, ತಂಡ ಇದೆ. ಅದೇ ನಿರ್ವಹಿಸ್ತಾ ಇದ್ದಾರೆ. ಅಡಿಗೆ ಮನೆಯ ಒಳಗೆ ಬಂದಾಗ ನಾವು ಅಡಿಗೆ ಮನೆಯ ಜೊತೆಗೆ ಸ್ವಚ್ಛತೆ ಕಾರ್ಯವನ್ನು ಕೂಡ ನೋಡಬೇಕು. ಯಾಕೆಂತಂದ್ರೆ ನೋಡಿ ಇದೆಲ್ಲ ಸಾಂಬಾರು ಆಗ್ತಾ ಉಂಟು, ಮತ್ತು ಮಾಡಿಡುವಂಥದ್ದು ಸಾಂಬಾರು ಯಾವುದೇ ಕಾರಣಕ್ಕೂ ಇಲ್ಲಿ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದಿಲ್ಲ. ಹಾಗೆ ಆ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಸ್ವಚ್ಛತೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿದೆ. ಅದಕ್ಕೋಸ್ಕರ ಇದೆಂತ ಸರ್ ಕಾಯಿ ನೋಡಿ ತೊಲೆ ಏತ್ ಮಲ್ದಿರು. ಎಲ್ಲ ರೆಡಿ ಇದೆ. ಪಾಯಸ ತಿನ್ನೋರಿಗೆ ಬಹಳ ರುಚಿಯಾದ ಶುಚಿಯಾದ ಪಾಯಸವು ಕೂಡ ಯಾವ್ದು ಹೆಸರುಬೇಳೆ ಮತ್ತು ಸಾಬಕ್ಕಿಯ ಪಾಯಸವನ್ನು ಹೆಸರುಬೇಳೆ ಮತ್ತು ಸಾಬಕ್ಕಿಯ ಪಾಯಸ ರೆಡಿ ಉಂಟು. 1,2,000 ಅಷ್ಟು ಜನರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಬಿಸಿನೀರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅಗತ್ಯವಿದ್ರೆ ಅಂತ ನೋಡುವ. ಇಲ್ಲಿ ಬಹಳ ಇಂಪಾರ್ಟೆಂಟಿನ ಜನ ಎಲ್ಲ ಇಲ್ಲಿರುವುದು. ಇಲ್ಲಿ ನೋಡಿ ಅವರು ಓಡುವ ಸೀನ್ ನೋಡಿ. ಈಗ ಎಲ್ಲಿ ಓಡಿದ್ರು ಸಹ ನಾವು ಬರ್ತೇವೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ನಮಸ್ಕಾರ. ನಮಸ್ಕಾರ ಮಾರ್ರೆ. ತಮಾಷೆ ಕೇಳಿ ತೊಂದರೆಜ್ಜಿ ಸೋಕಾವ್. ನಾವು ಬೆಳ್ತಂಗಡಿ. ಬೆಳ್ತಂಗಡಿಯವರ ಹಾ, ಹೇಗಾಗ್ತಾ ಉಂಟು ಸ್ವಚ್ಛತಾ ಕಾರ್ಯ? ತೊಂದ್ರೆ ಇಲ್ಲ. ತೊಂದರೆ ಇಲ್ಲ, ಹಾ, ಖುಷಿ ಆಗ್ತಾ ಉಂಟು. ಖುಷಿ ಆಗ್ತಾ ಉಂಟು. ದೇವರದ್ದಲ್ಲ, ದೇವರದ್ದು. ನಮ್ದು ಸೇವೆನೂ ಆಗ್ತದೆ, ಕೆಲಸನೂ ಆಗ್ತದೆ. ಅಪ್ಪ ಅಮ್ಮ ಮಾತಾಡಿ. ಹೇಗಾಗ್ತಾ ಉಂಟಮ್ಮ ಸೇವೆ? ಖುಷಿ ಆಗ್ತದೆ, ಹಾ? ಖುಷಿ ಆಗ್ತದೆ, ಖುಷಿ ಆಗ್ತದೆ. ಖುಷಿ ಆಗ್ತದೆ, ಹಾ? ಖುಷಿ ಆಗ್ತದೆ. ಖುಷಿ ಆಗ್ತದೆ ನಮ್ಗೆ. ಎಂತದು? ಎಲ್ಲ ಇದು ಸೇವೆ ಮಾಡಿರ್ತದೆ ಅಂತ. ಕೆಲಸ ಮಾಡ್ಲಿಕ್ಕೆ ಕೆಲ್ಸ ತುಂಬಾ ಜನ ಇದ್ದೇವಲ್ಲ ಇಲ್ಲಿ, ಹಾ. ಎಲ್ಲರೊಟ್ಟಿಗೆ ಒಗ್ಗಟ್ಟಲ್ಲಿ ಮಾಡ್ತಾ ಇದ್ದೇವೆ ಕೆಲಸ ಎಲ್ಲ. ಇವರು ಅಡಿಗೆಯವರಾಗ್ಲಿ ಕಮಿಟಿಯವರಾಗ್ಲಿ ಏನ್ ತೊಂದ್ರೆ ಇಲ್ಲ, ಖುಷಿಯಲ್ಲಿ ಮಾಡ್ತಾ ಇದ್ದೇವೆ. ಸುಸ್ತಾಗ್ತಾ ಇದೆ, ಹಾ. ಕೆಲಸನೂ ತುಂಬಾ ಇದೆ, ಆದ್ರೂ ಗೊತ್ತಾಗುದಿಲ್ಲ. ಗೊತ್ತಾಗುದಿಲ್ಲ. ಖುಷಿ ಆಗ್ತಾ ಇದೆ. ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ದು ಹೋಗಿದೆ ಅಲ್ಲ ವಾಯ್ಸ್ ಎಲ್ಲ. ಜ್ಯೂಸು ತುಂಬಾ ಇಲ್ಲದ್ರೆ ಇನ್ನೂ ಚಂದ ಆಯ್ತು ನನ್ನ ವಾಯ್ಸ್. ತುಂಬಾ ತುಂಬಾ ಕುಡ್ದಿದ್ದೇವೆ, ಬೊಂಡ ಅದು ಇದು ಎಲ್ಲ. ನೋಡಿ ಅವರನ್ನೊಮ್ಮೆ ಮಾಡಿ, ಅವರು ಬಾರಿ ಮೈನ್. ಕುಡಿಯುವ ನೀರಿನ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆಯ ಬಗ್ಗೆ ಒಂದು ತಂಡ ಬೇರೆ ಕಾರ್ಯ. ಎಸ್ ನಮಸ್ಕಾರ. ಏತು ದಿಕ್ಕಾರೆ? ಆಯ್ತಾ ಮತ್ತೆ ದಿಕ್ಕಾರೆ? ಪಾತ್ರ ದೇಕು ನಾವು ಕಾಯ್ತಾ ಓ ಪಾತ್ರ ಇಂದುಲ್ಲ ಪೂರ ದೆಕ್ಕದ ಇರ್ದನ ಲೋಟೆ ಇರ್ದ ಬತ್ರ ಚರಿಗೆ ಮುಟ್ಟಲ ಪಾತ್ರ ಅಂದೆ ದಿಕ್ಕಾರೆ ಇದು. ಲೋಟೆ ಪೂರ್ಲ ಪಾತ್ರ ದೆಕ್ಕದ ಆತುಂಡು ಕೊಪ್ಪರಿಗೆ ದಿಕ್ಕಿದ. ಕೊಪ್ಪರಿಗೆ ದೆಕ್ಕದುಂಡು ಪೂರ್ಲ ದೆಕ್ಕದುಂಡು ಪೂರ ದಿಕ್ಕ್ಯಾರ? ಹಾ ಬಲೆ ಬಲೆ. ಹಾ ಪೂರ ದೆಕ್ಕತಾನೆ ಪೂರ ದಿಕ್ಕ್ಯಾರ. ನೋಡಿ ಇಲ್ಲಿ ಅಡಿಗೆಗೆ ನೀರಿನ ವ್ಯವಸ್ಥೆ ಬಹಳ ವಿಶೇಷವಾಗಿ ಇಲ್ಲಿನ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ನೋಡಿ ಆ ನೀರಿನ ವ್ಯವಸ್ಥೆಯ ಮುಖ್ಯಸ್ಥರುಗಳೆಲ್ಲ ಇದ್ದಾರೆ ಇಲ್ಲಿ. ಎಂಚ ನೀರಿನ ವ್ಯವಸ್ಥೆ ಬರ ಎಂಚ ಸರ್? ಸರ್ ನೀರು ವ್ಯವಸ್ಥೆ 18 ಸಾವಿರ ಟ್ಯಾಂಕ್ ಇದೆ ನೀರು ದೀತ 18 ಸಾವಿರ ಒಟ್ಟು ಒಟ್ಟು ಟೋಟಲ್ ಏತ್ ಟ್ಯಾಂಕ್ ಉಂಟು ಒಟ್ಟು 2,000 4 10 ಸಾವಿರದ ರಡ್ಡು ಒಟ್ಟಿಗೆ 18,000 ಲೀಟರ್ ನೀರು ನೀರು. ಖಾಲಿ ಆಪುನ ಆತು. ಬಲ್ಪುರ್ದು ಫುಲ್ ಮಲ್ತಂಡ ಮಧ್ಯಾಹ್ನ ಫುಲ್ ಖಾಲಿ ಹಾಪುಡು ಫುಲ್ ಖಾಲಿ ಆಪುನ ಖಾಲಿ ಹಾಪು ಪಿರ ಬೈಯನಕ ಸ್ಟಾಕ್ ಅನ್ಪ ಬಿರ ಇರೋ ಸಾಕೊಂಡ ಸರಿ. ಎಂಚ ಆಪುಂಡು ಬೇಲೆ? ಬೇಲೆ ತೊಂದರೆ ಇಜ್ಜಿ ದೇವೇರ್ನ ಒಂಜಿ ಸೇವೆಯನ್ನು ಮಾಡಿದ್ದು ಎಂಕ್ಲು ಬೇಲೆ ಮಂತೊಂದಿಲ್ಲ ಗಮ್ಮತ್ತು ಮಲ್ತೊಂದು. ಗಮ್ಮತ್ತು ಮಂತೊಂದಿಲ್ಲ. ಇದು ಅಡಿಗೆ ಮನೆಯ ಒಳಭಾಗ, ಸ್ವಚ್ಛತೆಯ ಡಿಪಾರ್ಟ್ಮೆಂಟ್ ಮತ್ತು ಆ ಇಡೀ ಅಡಿಗೆ ಮನೆಗೆ ನೀರನ್ನು ಒದಗಿಸುವಂತ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸುವಂತ ನಿಟ್ಟಿನಲ್ಲಿ ಸುದ್ದಿ ವಿಶೇಷವಾದಂಥ ವರದಿಯನ್ನು ಮಾಡ್ತಾ ಇದೆ ಪುಷ್ಪರಾಜ್ ಶೆಟ್ಟಿ, ಶಕ್ತಿನಗರ. ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಓಡಿಲು.